ಕೊರಟಗೆರೆ ತಾಲೂಕಿನ ನವಿಲುಕುರಿಕೆ ಗ್ರಾಮಸ್ಥರ ಮನವಿಯಂತೆ ಕೊನೆಗೂ ಸರ್ಕಾರಿ ಬಸ್ ಗ್ರಾಮಕ್ಕೆ ಬಂದಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಮಹತ್ವದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಸ್ಗಾಗಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದರು. ಸ್ಥಳೀಯ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾರ್ಗದರ್ಶನದಂತೆ ಗ್ರಾಮದ ಜನರ ದಿನನಿತ್ಯದ ಸಂಚಾರಕ್ಕೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಾರಿಗೆ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ನವಿಲುಕುರಿಕೆ ಗ್ರಾಮದ ಸಾರ್ವಜನಿಕರ ಮನವಿಗೆ ಅಂದಿನ ತಹಶೀಲ್ದಾರ್ ಮಹಿದಾ ಇವರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಸಕರ ಆದೇಶದಂತೆ ಪತ್ರವನ್ನ ಬರೆದಿದ್ರು. ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳ ಮುಖದಲ್ಲಿ ಇಂದು ಈ ನಗರ ಸಾರಿಗೆ ನಗು ತಂದಿದೆ. ಪ್ರತಿದಿನ ತುಮಕೂರು ಕೊರಟಗೆರೆಯತ್ತ ಶಾಲಾ ಕಾಲೇಜುಗಳಿಗೆ ಮೈಲುಗಟ್ಟಲೆ ನಡೆದುಕೊಂಡು ಹೋಗ್ತಾ ಇದ್ರು. ಇಂದು ಸರ್ಕಾರಿ ಬಸ್ನಲ್ಲಿ ಹಾಯಾಗಿ ಪ್ರಯಾಣ ಮಾಡಿದರು. ನವಿಲುಕುರಿಕೆ ದಮಗಲಯ್ಯನಪಾಳ್ಯ ಗ್ರಾಮಸ್ಥರು ಸರ್ಕಾರಿ ಬಸ್ ಕಂಡು ಸಂತೋಷ ವ್ಯಕ್ತಪಡಿಸಿದರು. ಗ್ರಾಮಸ್ಥರೆಲ್ಲ ಸೇರಿ ಸರ್ಕಾರಿ ಬಸ್ಗೆ ಇಂದು ಬೆಳಗ್ಗೆ ವಿಶೇಷ ಪೂಜೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಪಟ್ಟರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟ ಕ್ಷೇತ್ರದ ಶಾಸಕ ಹಾಗೂ ಸಚಿವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಗ್ರಾಮದ ಹಿರಿಯರು ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಗೀತಾ ಮಂಜುನಾಥ್, ಗ್ರಾಮ ಪಂಚಾಯತಿ ಸದಸ್ಯೆ ಶೈಲಜಾ ರಾಮಚಂದ್ರಯ್ಯ, ನಾಗರಾಜು ಎನ್ಸಿ, ರಂಗಶಾಮಯ್ಯ, ಗಾರೆ ಕಾಂತರಾಜು, ಪುಟ್ಟರಾಜು, ರಾಜೇಶ್ವರಿ ವನಜಾಕ್ಷಿ, ಕುಂಬಿನರಸಯ್ಯ, ಹನುಮಂತರಾಯಪ್ಪ, ರಂಗನಾಥ್ ಮತ್ತು ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು, ಗ್ರಾಮದ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಚಂದ್ರ ಅಂತ ನವಿಲುಕುರಿಕೆ. ನಾವು ಈ ನಮ್ಮೂರಲ್ಲಿ ಡಿಸಿ ನಡೆ ಹಳ್ಳಿ ಕಡೆ ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ವಿ. ಆ ಪ್ರೋಗ್ರಾಮ್ ಅಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ. ಏನಂತ, ನಮ್ಮೂರಿಗೆ ಸ್ಕೂಲ್ ಹುಡುಗರು ಆಗಿರ್ಬೋದು, ಮತ್ತೆ ಕೂಲಿ ಕಾರ್ಮಿಕರು ಆಗಿರ್ಬೋದು, ಮತ್ತೆ ಇಲ್ಲಿಂದ ಸಿಟಿಗೆ ಹೋಗೋ ಅಂತ ಊರ್ ಜನ ಆಗಿರ್ಬೋದು, ಅವ್ರಿಗೆ ಓಡಾಡಕ್ಕೆ ಅನಾನುಕೂಲ ಆಗಿತ್ತು. ಬಸ್ ಇರಲಿಲ್ಲ, ನಮಗೆ ಬಸ್ ರೂಟ್ ಇರಲಿಲ್ಲ. ಆದ್ರೆ ನಾವು ಆವತ್ತು ಒಂದು ಅರ್ಜಿ ಕೊಟ್ಟು ಅದು ನಮಗೆ ಅನುಕೂಲ ಆಗೈತೆ ಅರ್ಜಿ. ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು, ಡಿಸಿ ಸಾಹೇಬ್ರಾಗಿರ್ಬೋದು, ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿ ರಂಗಶಮಣ್ಣರಾಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಕಾಂತರಾಜ್ ಆಗಿರ್ಬೋದು, ಪುಟ್ಟರಾಜ್ ಆಗಿರ್ಬೋದು, ಕಾಮಣ್ಣರಾಗಿರ್ಬೋದು, ಮತ್ತೆ ಊರ್ ಜನ ಸಪೋರ್ಟ್ ಮಾಡಿರು ನಮಗೆಲ್ಲ. ಮತ್ತೆ ನಮ್ಮ ಅಧ್ಯಕ್ಷರು ಸಖತ್ ಶ್ರಮ ಬಿದ್ದವ್ರೆ. ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ಮತ್ತೆ ನಮ್ಮ ಸಾರಿಗೆ ಇಲಾಖೆಯವ್ರಿಗೂ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತೆ ನಮ್ಮ MLA ಸಾಹೇಬ್ರಿಗೂ ಆಗಿರ್ಬೋದು, ಮತ್ತೆ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಏನಿಸುತ್ತೆ ಸರ್ ನಿಮಗೆ ಈಗ ಬಸ್ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಈಗ ಸದ್ಯಕ್ಕೆ 4 ಸಿಂಗಲ್ ಅಂತ ಹೇಳಿವ್ರೆ. ನಾಳೆ ದಿವಸದಲ್ಲಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ, ಇನ್ನೊಂದ್ 2 ಸಿಂಗಲ್ ಓಡಾಡಂಗೆ ನಾವು ಮಾತಾಡ್ತೀವಿ ಅವ್ರ ಹತ್ರ. ಎಂಡಿಂಗ್ ಪಾಯಿಂಟ್ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲನಾ? ಇಲ್ಲ, ಇನ್ನು ಮುಂದೆ ಗೊರವನಹಳ್ಳಿಗೆ ಹೋಗೋದು. ಈಗ ಕೊರಟಗೆರೆಯಿಂದ ಬಂದಿದ್ದು ದಮಲೇಂಪಾಳ್ಯ, ನವಿಲುಕುರಿಕೆ, ನಾಗೇನಹಳ್ಳಿ, ಗೊರವನಹಳ್ಳಿ. ಮತ್ತೆ ಗೊರವನಹಳ್ಳಿ, ನಾಗೇನಹಳ್ಳಿ, ನವಿಲುಕುರಿಕೆ, ದಮಲೇಂಪಾಳ್ಯ, ಕೊರಟಗೆರೆ, ಈ ತರ ಸ್ಕೂಲ್ ಮಕ್ಕಳು ಹೋಗೋ ಟೈಮಿಗೆ ಮೇನ್ ನಮಗೆ ಬೇಕಾಗಿರೋದು ಸರ್ ಬಸ್ಸು. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಊರಿನ ಗ್ರಾಮಸ್ಥರು ನಾವು ಹಳ್ಳಿ ಕಡೆ ಡಿಸಿ ನಡೆ ಹಳ್ಳಿ ಕಡೆ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಮ ಊರಿನ ಜನ ಎಲ್ಲ ಮನವಿ ಕೊಟ್ಟಿದ್ವಿ. ಅವಾಗ ನಮ್ಮ ಊರಿಗೆ ವೃದ್ಧರಿಗಾಗಲಿ ಮತ್ತೆ ಸ್ಕೂಲ್ ಮಕ್ಕಳಿಗೆ, ವಿಶೇಷವಾಗಿ ಸ್ಕೂಲ್ ಮಕ್ಕಳು 3 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಾಯ್ತು. ಯಾವ ಕಡೆ ಹೋದ್ರೂ 3 ಕಿಲೋಮೀಟರ್ ನಡಿಬೇಕು ಅವರು. ಮತ್ತೆ ಅವ್ರಿಗೆ ಬಹಳ ಸಮಸ್ಯೆ ಆಗೋದು ಸ್ಕೂಲ್ ಟೈಮ್ಗೆ ಹೋಗಕ್ಕೆ. ತಂದೆ ತಾಯಿಗಳು ಟೈಮ್ ಸರಿಯಾಗೆಲ್ಲ ಕೆಲಸಕ್ಕೆ ಹೋಗಿರೋರು ಬಿಟ್ಟು ಬರಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಬಹಳ ಸಮಸ್ಯೆ ಆಯ್ತು. ಅದಕ್ಕೆ ನಾವು ಸತತ 6 ತಿಂಗಳ ಪ್ರಯತ್ನದಿಂದ ಈಗ ನಮಗೆ ನಮ್ಮೂರಿಗೆ ಬಸ್ ಬಂದು ನಿಂತಿದೆ. ನಮಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ಈಗಂತೂ ಬ್ಯಾಂಕ್ಗೆ ವೃದ್ಧರು ಬಹಳ ಅಲಿತಾರೆ. ಬ್ಯಾಂಕ್ ಕೆಲಸಕ್ಕೆ, ಆ ಕೆಲಸಕ್ಕೆ, ಈ ಕೆಲಸಕ್ಕೆ ಯಾರು ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಬರಕ್ಕೆ ಯಾವ ಸಮಯನೂ ಇರಲ್ಲ. ಈಗಂತೂ ಬಸ್ ಊರಿಗೆ ಬರೋದ್ರಿಂದ ಬ್ಯಾಂಕ್ಗೆ ವೃದ್ಧರು, ವಯಸ್ಸಾದರು, ಅಜ್ಜಿದರು, ಮುಕ್ಕಿದರು ಓಡಾಡಕ್ಕಂತೂ ಬಹಳ ಅನುಕೂಲ ಆಗಿದೆ. ಈಗಂತೂ ಇದಕ್ಕೆ ಶ್ರಮಪಟ್ಟಂತಹ ಎಂ ರಂಗಶಾಮಯ್ಯರು, ರಾಮಚಂದ್ರ ಅವರು, ಮತ್ತೆ ನಾವು ಇನ್ನ ಊರಿನ ಪುಟ್ಟರಾಜಣ್ಣ, ಮತ್ತೆ ಕಾಂತಣ್ಣ, ಗಾರೆ ಕಾಂತಣ್ಣರು ಬಹಳ ಸತತ 6 ತಿಂಗಳಿಂದ ಕಾರಲ್ಲಿ ಹೋಗಿ ಬಹಳ ಪ್ರಯತ್ನ ಪಟ್ಟು ಕೊನೆಗೆ ಸಂಸ್ಥೆಗೆ ಇವರು ಬಿಡಲ್ಲ ಅನ್ನೋ ಒಂದು ಇದಕ್ಕಾಗಿ ಸಂಸ್ಥೆಯವರು ಕೂಡ ನಮಗೆ ಬಹಳ ಸ್ಪಂದಿಸಿ ಇವತ್ತು ನಮಗೆ ಬಸ್ ಬಿಟ್ಟಿದ್ದಾರೆ. ಬಹಳ ಅನುಕೂಲ ಆಗ್ತಾ ಇದೆ. ಇದನ್ನ ಸದ್ಬಳಕೆ ಮಾಡ್ಕೊಂತಾರೆ ಅಂತ ನಮ್ಮ ಊರವರು ನಾನು ಅನ್ಕೊಂಡಿದ್ದೀನಿ ಸರ್.
ಮೆಂಬರ್ ಸಮೇತ ಹೋಗಿ